ಮುಖದ ಮತ್ತು ಚರ್ಮದ ಆರೋಗ್ಯಕ್ಕಾಗಿ ಬಹಳಷ್ಟು ಜನರು ಮಾರುಕಟ್ಟೆಯಲ್ಲಿ ದೊರೆಯುವ ವಿವಿಧ ಸೌಂದರ್ಯ ವರ್ಧಕಗಳ ಮೊರೆ ಹೋಗುತ್ತಾರೆ. ಇದರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗೆ ಜನರು ತುತ್ತಾಗುವುದು ಇದೆ. ಆದರೆ ಕಬ್ಬಿನಾಂಶ ಮತ್ತು ವಿಟಮಿನ್ಗಳ ಉಗ್ರಾಣ ಎಂದೇ ಕರೆಯಲ್ಪಡುವ ಬೀಟ್ರೂಟ್ ಬಳಕೆಯಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಮೈ ಬಣ್ಣವನ್ನು ಹೆಚ್ಚಿಸಲು ಬೀಟ್ರೂಟ್ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು 10 ರಿಂದ 15 ನಿಮಿಷಗಳ ಬಳಿಕ ತೊಳೆಯಬೇಕು. ಬೀಟ್ರೂಟ್ನಲ್ಲಿರುವ ವಿಟಮಿನ್ ಸಿ ಚರ್ಮದ ವರ್ಣದ್ರವ್ಯಗಳನ್ನು ತಡೆಯುತ್ತದೆ. ಈ ರೀತಿಯಾಗಿ ಮಾಡುವುದರಿಂದ ಚರ್ಮದ ಆರೋಗ್ಯವು ನೈಸರ್ಗಿಕವಾಗಿ ಸುಧಾರಿಸುತ್ತದೆ. ಬಹುತೇಕ ಮಹಿಳೆಯರು ತಮ್ಮ ತುಟಿಗಳ ಸೌಂದರ್ಯಕ್ಕೆ ಲಿಪ್ಸ್ಟಿಕ್ ಅನ್ನು ಬಳಸುತ್ತಾರೆ. ಇದರಿಂದ ಬಹಳಷ್ಟು ಮಹಿಳೆಯರ ತುಟಿಗಳಿಗೆ ಹಾನಿಯಾಗುತ್ತದೆ. ಜೊತೆಗೆ ರಾಸಾಯನಿಕಗಳನ್ನು ಲಿಪ್ಸ್ಟಿಕ್ನಲ್ಲಿ ಬಳಸುವುದರಿಂದ ಅವು ಹೊಟ್ಟೆಗೆ ಹೋಗಿ ನಾನಾ ಕಾಯಿಲೆಗಳಿಗೂ ಕಾರಣವಾಗಬಹುದು. ಆದರೆ ಬೀಟ್ರೂಟ್ ತುಟಿಗಳ ಸೌಂದರ್ಯಕ್ಕೆ ಉತ್ತಮವಾಗಿದೆ. ಕಪ್ಪು ಮತ್ತು ಒಣತುಟಿಗಳ ಆರೋಗ್ಯಕ್ಕೆ ಬೀಟ್ರೂಟ್ ಉತ್ತಮ ಪರಿಹಾರವಾಗಿದೆ. ಬೀಟ್ರೂಟ್ ರಸವನ್ನು ನೇರವಾಗಿ ತುಟಿಗಳಿಗೆ ಹಚ್ಚಬಹುದು ಅಥವಾ ಬೀಟ್ರೂಟ್ ಸ್ಲೈಸ್ ತೆಗೆದುಕೊಂಡು ಅದರ ಮೇಲೆ ಸಕ್ಕರೆ ಹಾಕಿ ಅದನ್ನು ತುಟಿಗೆ ಹಚ್ಚಬೇಕು. ಇದರಿಂದ ತುಟಿಯಲ್ಲಿ ಸತ್ತ ಜೀವಕೋಶಗಳಿಗೆ ಸತ್ವ ಬರುತ್ತದೆ. ಜೊತೆಗೆ ತುಟಿಯಲ್ಲಿ ಆವರಿಸಿರುವ ಕಪ್ಪು ಬಣ್ಣ ಕ್ರಮೇಣವಾಗಿ ಬದಲಾಗುತ್ತಾ ಹೋಗುತ್ತದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.